ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಇಲ್ಲಿಯವರೆಗೆ 10.62 ಕೋಟಿ ರೂಪಾಯಿ ವೆಚ್ಚದಲ್ಲಿ 7 ಕಾಮಗಾರಿಗಳು ಪೂರ್ಣಗೊಂಡಿದೆ ಅಂತ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮೊಹಮ್ಮದ್ ನಜೀರ್ ಹೇಳಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದಲ್ಲಿರುವಂತಹ ಸ್ಮಾರ್ಟ್ ಸಿಟಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 558.78 ಕೋಟಿ ರೂಪಾಯಿ ವೆಚ್ಚದಲ್ಲಿ 26 ಕಾಮಗಾರಿಗಳು ಈಗ ಪ್ರಗತಿಯಲ್ಲಿ ಇದೆ ಅಂತ ಹೇಳಿದರು. ಇನ್ನು ಮಂಗಳೂರು ನಗರದ ಹೃದಯ ಭಾಗದಲ್ಲಿರುವಂತಹ ಕ್ಲಾಕ್ ಟವರ್, ನೆಹರು ಮೈದಾನ ಸಮೀಪದ ಸ್ಮಾರ್ಟ್ ರಸ್ತೆ, ಪ್ಯಾನ್ ಸಿಟಿಯಲ್ಲಿ ಸ್ಮಾರ್ಟ್ ಬಸ್ ಸೌಕರ್ಯ ಮತ್ತು ಈ ಶೌಚಾಲಯ ಮೊದಲ ಹಾಗೂ ಎರಡನೇ ಹಂತ, ಸ್ಮಾರ್ಟ್ ಸಿಟಿ ಕಚೇರಿ ಒಳಾಂಗಣ ವಿನ್ಯಾಸ ಹಾಗೂ ವೆಲ್ಲಾಕ್ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ನಲ್ಲಿ 37 ಬೆಡ್ಗಳ ಐಸಿಯು ಪೂರೈಕೆ ಮತ್ತು ಸ್ಥಾಪನೆ, ಸರ್ಕಾರಿ ಕಟ್ಟಡಗಳಲ್ಲಿ ಎಲ್ಇಡಿ ಬಲ್ಬ್ಗಳ ಅಳವಡಿಕೆಯ ಕಾಮಗಾರಿಗಳು ಪೂರ್ಣಗೊಂಡಿದೆ ಅಂತ ಹೇಳಿದರು. 47 ಕಾಮಗಾರಿಯಲ್ಲಿ ಈಗಾಗಲೇ 7 ಕಾಮಗಾರಿಗಳು ಕಂಪ್ಲೀಟ್ ಆಗಿದೆ. ಅದರ ಲಿಸ್ಟ್ ಕೂಡ ನಾನು ಕೊಟ್ಟಿದ್ದೀನಿ. 7ರಲ್ಲಿ ಮುಖ್ಯವಾಗಿ ಇರುವಂತದ್ದು ಅಂತ ಹೇಳಿದ್ರೆ, ಒಂದು ಮೊನ್ನೆ ಇತ್ತೀಚೆಗೆ ಕಂಪ್ಲೀಟ್ ಆಗಿದ್ದು ವೆನ್ಲಾಕ್ ಅಲ್ಲಿ 37 ಬೆಡ್ ಐಸಿಯು, ಮತ್ತೆ ಹಿಂದೆ ಕಂಪ್ಲೀಟ್ ಆಗಿರೋದು ಕ್ಲಾಕ್ ಟವರ್ ಇರ್ಬೋದು, ಆಮೇಲೆ ಎಬಿಡಿ ಏರಿಯಾದಲ್ಲಿ ಪ್ರದೇಶದಲ್ಲಿ ಇರುವಂತಹ ಗವರ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಎಲ್ಇಡಿ ದೀಪವನ್ನು ಇನ್ಸ್ಟಾಲ್ ಮಾಡುವಂತದ್ದು, 2 ಸ್ಮಾರ್ಟ್ ಬಸ್ ಶೆಲ್ಟರ್ ಫೇಸ್ 1 ಮತ್ತು ಫೇಸ್ 2. ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 26 ಯೋಜನೆಗಳು ಪ್ರಗತಿಯಲ್ಲಿದ್ದು ಇವುಗಳಲ್ಲಿ ಕೆಲವು ಕಾಮಗಾರಿಗಳು ಅಂತಿಮ ಹಂತದಲ್ಲಿದೆ. ಇನ್ನು ಸುಮಾರು 81 ಕೋಟಿ ರೂಪಾಯಿ ವೆಚ್ಚದ 4 ಕಾಮಗಾರಿಗಳು ಟೆಂಡರ್ ಹಂತದಲ್ಲಿದೆ ಅಂತ ಮಾಹಿತಿ ನೀಡಿದ್ದಾರೆ. 2,000.72 ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದರಲ್ಲಿ ಸುಮಾರು 1,000 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಫಂಡ್ ಇಂದ ಗ್ರಾಂಟ್ ಬರುವಂತದ್ದು, 500 ಕೋಟಿ ಸ್ಟೇಟ್, 500 ಕೋಟಿ ಸೆಂಟ್ರಲ್. ಅದರಲ್ಲಿ ಈ 1,000 ಕೋಟಿಯಲ್ಲಿ ಅಗೇನ್ 930 ಕೋಟಿ ಡೆವಲಪ್ಮೆಂಟ್ ಅಂತ ಯೂಸ್ ಮಾಡ್ತೀವಿ ಪ್ರಾಜೆಕ್ಟ್. ಇದು 70 ಕೋಟಿ ರೂಪಾಯಿ ಅಲ್ಲಿ ಅದರಲ್ಲಿ ಅಂದ್ರೆ ಸಾಧಾರಣ 7% ಅಂದ್ರೆ 70